ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಯುಟಿ ಖಾದರ್ ಮತ್ತೆ ಕಿಡಿಕಾರಿದ್ದಾರೆ. ಯಾವುದೇ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರವೇ ಗೊಂದಲದಲ್ಲಿದೆ, ಸರ್ಕಾರದ ತೀರ್ಮಾನ ಜನರನ್ನ ತೊಂದರೆಗೊಳಪಡಿಸ್ತಾ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರವು ಶಾಲಾ ಕಾಲೇಜುಗಳ ವಿಚಾರದಲ್ಲಿ ದಿನಕ್ಕೊಂದು ಹೇಳಿಕೆಯನ್ನ ನೀಡಿ ಗೊಂದಲಕಾರಿ ತೀರ್ಮಾನಗಳನ್ನು ಕೈಗೊಂಡಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಸ್ಪಷ್ಟ ಹೇಳಿಕೆಯನ್ನ ನೀಡಲಿ ಅಂತ ಶಾಸಕರಾದಂತಹ ಯುಟಿ ಖಾದರ್ ಅವರು ಹೇಳಿರುವಂತದ್ದು. ಸಚಿವರು ಶಿಕ್ಷಣ ಇಲಾಖೆ ಮಧ್ಯೆ ಸಮನ್ವಯತೆ ಇಲ್ಲ, ಜನಾಭಿಪ್ರಾಯಕ್ಕೆ ರಾಜ್ಯ ಸರ್ಕಾರ ಮನ್ನಣೆ ಕೊಡಬೇಕು. ಒಮ್ಮೆ ಪರೀಕ್ಷೆ ಇದೆ, ಇನ್ನೊಮ್ಮೆ ಪರೀಕ್ಷೆ ಇಲ್ಲ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಪರೀಕ್ಷೆ ಬಗ್ಗೆ ತೀರ್ಮಾನ ಮಾಡಿ ಆನ್ಲೈನ್ ಶಿಕ್ಷಣ ಬಗ್ಗೆ ಮಾತನಾಡಲಿ, ನಿಗದಿತ ಪರೀಕ್ಷೆಗಳನ್ನ ಸೂಕ್ತ ವ್ಯವಸ್ಥೆ ಮಾಡಿ ಮುಗಿಸಿ, ಆನ್ಲೈನ್ ಶಿಕ್ಷಣದ ಬಗ್ಗೆ ಸರ್ಕಾರ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಲಿ, ಮೊಬೈಲ್ ವ್ಯವಸ್ಥೆ ಇಲ್ಲದ ವಿದ್ಯಾರ್ಥಿಗಳು ಹೇಗೆ ಶಿಕ್ಷಣ ಪಡಿಬೇಕು, ಆನ್ಲೈನ್ ಕಡ್ಡಾಯ ಮಾಡಿದ್ರೆ ಬಡ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗಬಹುದು ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಅವರು ಪ್ರಶ್ನಿಸಿರುವಂತದ್ದು. ಯಾವುದೇ ಒಂದು ವಿಚಾರದಲ್ಲಿ ಒಂದು ಸ್ಪಷ್ಟತೆ ಇವತ್ತು ಬೇಕಾಗ್ತದೆ. ನಾನು ಬಹುಶಃ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಇದ್ದೇನೆ, ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಸರ್ಕಾರ ಇವತ್ತು ಗೊಂದಲಕ್ಕೊಳಪಡ್ತದೆ. ಸರ್ಕಾರದ ತೀರ್ಮಾನ ಜನಸಾಮಾನ್ಯ ಗೊಂದಲ ವ್ಯಕ್ತಪಡಿಸಿದ ಪ್ರತಿಯೊಂದು ತೀರ್ಮಾನದಲ್ಲಿ ಕೂಡ ಹೇಳಬೇಕಾದರೆ ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಇದೀಗ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ನಮ್ಮ ದೇಶದ ಭವಿಷ್ಯದ ಪ್ರಶ್ನೆ, ದೇಶದ ಸತ್ಪ್ರಜೆಗಳನ್ನು ರೂಪಿಸುವಂಥ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ಸ್ಪಷ್ಟತೆ ಸರ್ಕಾರಕ್ಕೆ ಇಲ್ಲದಿರೋದು ಬಹುಶಃ ಇವರ ಸರ್ಕಾರದ ಆಡಳಿತ ವೈಫಲ್ಯ ಒತ್ತಿ ತೋರಿಸ್ತದೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಜನರ ಮಧ್ಯೆ ಹೆತ್ತವರಿಗೆ ಮಕ್ಕಳಿಗೆ ಸರ್ಕಾರದ ಜವಾಬ್ದಾರಿ ಏನು, ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನು? ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಬೇಕು, ಭಯರಹಿತವಾದ ವಾತಾವರಣ ಮತ್ತು ಭಯರಹಿತವಾದ ಒಂದು ಸಿಸ್ಟಮನ್ನು ನಿರ್ಮಾಣ ಮಾಡಬೇಕು. ಇದು ಪ್ರತಿಯೊಂದೊಂದು ದಿವಸ ಹೇಳಿಕೆ, ಇವತ್ತು ಎಕ್ಸಾಮ್ ಬೇಕಾ ಬೇಡವಾ, ಮಾಡಿದ್ರೆ ಹಾಗಾಗ್ತದೆ ಮಾಡಿದ್ರೆ ಇದು ಇವತ್ತೇನಾಗಿದೆ, ಹೆತ್ತವರಿಗೆಲ್ಲ ಭಯದ ವಾತಾವರಣ ಸೃಷ್ಟಿಯಾಗಿದೆ, ಏನೋ ಒಂದು ಆಗ್ತದೆ ಅಂತೇಳಿ. ಸೊ ಯಾರಿಗಿಲ್ಲಿ ಭಯದಂಥ ಪ್ರಶ್ನೆ ಬೇಡ, ಹೆತ್ತವ್ರ ಆರಾಮ ನೆಮ್ಮದಿಯಿಂದ ಸುರಕ್ಷಿತವಾಗಿ ಮತ್ತು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಪ್ರಥಮ ಜವಾಬ್ದಾರಿ. ಮತ್ತು ಯಾವ ಎಕ್ಸಾಮ್ ಆನ್ಲೈನ್ ಬೇಕಾ ಬೇಡವಾ, ಕ್ಲಾಸ್ ಯಾವಾಗ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಕ್ವಶನ್. ಕಳೆದ 2 ತಿಂಗಳಲ್ಲಿ ದಿವಸಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು. ಮತ್ತು ಸರ್ಕಾರ ನೀವು ಯಾವುದೇ ಸ್ಟೇಟ್ಮೆಂಟ್ ಕೊಡಿ ದಯವಿಟ್ಟು ಅದೊಂದು ಸ್ಪಷ್ಟತೆ ಇರುವಂಥ ಸ್ಟೇಟ್ಮೆಂಟ್ ಇರಾಗಲಿ. ಒಂದು ಶಿಕ್ಷಣ ಇಲಾಖೆ ಮಂತ್ರಿ ಒಂದೊಂದು ಮಾತಾಡೋದು, ಇನ್ನೊಬ್ಬರು ಇನ್ನೊಂದು ಮಾತಾಡೋದು, ನಿಮ್ಮೊಂದು ಬೇರೆ ಬೇರೆ ಅಭಿಪ್ರಾಯವನ್ನು ಮಾಧ್ಯಮದ ಮುಖಾಂತರ ತಿಳಿಸಿ ಜನರಿಗೆ ಯಾಕೆ ಗೊಂದಲ ವ್ಯಕ್ತಪಡಿಸ್ತೀರಿ? ಜನರಿಗೆ ಇಬ್ಬರು ಕೂಡ ಶಿಕ್ಷಣ ಸಚಿವರು ಸರ್ಕಾರವೇ, ಇನ್ನೊಬ್ಬರು ಕೂಡ ಸರ್ಕಾರ ಹೇಳಿದ ರೀತಿ ಆಗ್ತದೆ. ಅಗತ್ಯತೆ ಏನು ನಿಮಗೆ? ಗೊಂದಲ ಸೃಷ್ಟಿ ಅಗತ್ಯತೆ ಏನು? ಒಂದು ಕೂತ್ಕೊಂಡು ಸ್ಪಷ್ಟವಾದ ಒಂದು ದೃಢ ತೀರ್ಮಾನವನ್ನು ಕೊಡೋದು, ಅದಕ್ಕೆ ಅನುಗುಣವಾಗಿ ಸಿಸ್ಟಮನ್ನು ಜಾರಿಗೆ ತರೋದು, ಅದು ಸರ್ಕಾರದ ಜವಾಬ್ದಾರಿ. ಒಂದು ಓಪನ್ನೆಸ್ ಇಲ್ಲ, ಬಹಿರಂಗವಾಗಿ ಯಾವುದೇ ವಿಚಾರನ ಹೇಳೋದಿಲ್ಲ, ಒಂದು ಕ್ಲಾರಿಟಿ ಇಲ್ಲ, ಮತ್ತು ಪಾಲಿಸಿಯಲ್ಲಿ ಲಾಜಿಕ್ ಇಲ್ಲ. ನಿಮ್ಮೊಂದು ಸ್ಟೇಟ್ಮೆಂಟಲ್ಲಿ ಮತ್ತೊಂದು ಪಾಲಿಸಿಯಲ್ಲಿ ಲಾಜಿಕ್ ಇಲ್ಲದಿದ್ದರೆ ಯಾರು ಗೌರವ ಕೊಡ್ತಾರೆ? ಯಾರದ ಬಗ್ಗೆ ಇಂಟ್ರೆಸ್ಟ್ ವಹಿಸ್ತಾರೆ? ಸೊ ಸರ್ಕಾರ ಶಿಕ್ಷಣ ಇಲಾಖೆ ಮಾತ್ರ ಅಲ್ಲ, ಬೇರೆ ಬಹಿರಂಗವಾಗಿ ಸತ್ಯತೆಯನ್ನು ಜನರ ಮುಂದೆ ಇದನ್ನು ಕೊಡಬೇಕು. ಯಾಕೆಂತ ಹೇಳಿದರೆ ಜನರ ಭಾಗವಹಿಸುವಿಕೆ
ಮತ್ತು ಜನರ ಸಹಕಾರ ಇಲ್ಲದಿದ್ದರೆ ಇದನ್ನು ನಿಭಾಯಿಸಲು ಸಾಧ್ಯ ಇಲ್ಲ. ಜನರು ನಮ್ಮೊಟ್ಟಿಗೆ ಸೇರಬೇಕಾದರೆ ಜನರಿಗೆ ವಾಸ್ತವಿಕವಾದ ಸತ್ಯ ವಿಚಾರ ತಿಳಿಸಿಕೊಂಡು ಅವರಿಗೆ ನಮ್ಮ ವಿಶ್ವಾಸ ಭರಿಸುವ ಮೂಲಕ ಅವ್ರ ಸಿಸ್ಟಮಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಆಸಕ್ತಿ ತೋರಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಇದು ಜನರಿಗೆ ಅರ್ಥವಾಗದಂಥ ನೀವು ಲಾಜಿಕಲ್ಲಿ ಮುಂದಿಟ್ಟರೆ ಅದರ ಹತ್ತಿರ ಯಾವುದು ಹೋಗುವುದಿಲ್ಲ, ಅದ್ರ ಬಗ್ಗೆ ತಲೆಕೆಡಿಸುವುದೇ ಇಲ್ಲ. ಇಲ್ಲಿ ಸರ್ಕಾರ ಒಂದು ಮಾಡೋದು, ಜನ ಒಂದು ಮಾಡೋದಾದರೆ ಮತ್ತು ಅನುಷ್ಠಾನಕ್ಕೆ ಬರಲಿಕ್ಕೆ ಹೇಗೆ ಸಾಧ್ಯ? ಬರೀ ಒಂದು ಎಕ್ಸಾಮಿನೇಷನ್ ಸಂಬಂಧ ಡೇಟ್ ಫಿಕ್ಸ್ ಮಾಡಲಿಕ್ಕೆ ಎಷ್ಟು ಗೊಂದಲ ಆಯಿತು. ಒಮ್ಮೆ ಎಕ್ಸಾಮ್ ಉಂಟು, ಒಮ್ಮೆ ಎಕ್ಸಾಮ್ ಇಲ್ಲ, ಒಮ್ಮೆ ಪಾಸ್ ಮಾಡೋದು, ಒಮ್ಮೆ ಪ್ರಿಪ್ರೇಟರಿ ಎಕ್ಸಾಮ್ ನೋಡೋದು, ಒಮ್ಮೆ ಎಂಥ ಒಂದು ಇದನ್ನು ಎಷ್ಟು ಚರ್ಚೆ, ಎಷ್ಟು ಮಾತಾಡುವಂಥದ್ದು ಇದರಲ್ಲಿ. ಈಗ ಡೇಟ್ ಫಿಕ್ಸ್ ಆದ ನಂತರ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಧೈರ್ಯವಾಗಿ ಬಂದು ಎಕ್ಸಾಮ್ ಬರೆದು ಹೋಗುವಂಥ ವಾತಾವರಣ ನಿರ್ಮಾಣ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ. ಎಸ್, ಆನ್ಲೈನ್ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಯುಟಿ ಖಾದರ್ ಅವರು ಮತ್ತೆ ಕಿಡಿಕಾರಿರುವಂತದ್ದು. ಯಾವುದೇ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ, ರಾಜ್ಯ ಸರ್ಕಾರವೇ ಗೊಂದಲದಲ್ಲಿದೆ, ಸರ್ಕಾರದ ತೀರ್ಮಾನ ಜನರನ್ನ ತೊಂದರೆಗೊಳಪಡಿಸ್ತಾ ಇದೆ ಅಂತ ಆತಂಕ ವ್ಯಕ್ತಪಡಿಸಿರುವಂತದ್ದು. ರಾಜ್ಯ ಸರ್ಕಾರವು ಶಾಲಾ ಕಾಲೇಜುಗಳ ವಿಚಾರದಲ್ಲಿ ದಿನಕ್ಕೊಂದು ಹೇಳಿಕೆಯನ್ನ ನೀಡಿ ಗೊಂದಲಕಾರಿ ತೀರ್ಮಾನಗಳನ್ನ ಕೈಗೊಳ್ತಾ ಇದೆ. ದಯವಿಟ್ಟು ರಾಜ್ಯ ಸರ್ಕಾರ ಸ್ಪಷ್ಟ ಹೇಳಿಕೆಯನ್ನ ನೀಡಲಿ. ಸಚಿವರು, ಶಿಕ್ಷಣ ಇಲಾಖೆ ಮಧ್ಯೆ ಸಮನ್ವಯತೆ ಇಲ್ಲ, ಜನಾಭಿಪ್ರಾಯಕ್ಕೆ ರಾಜ್ಯ ಸರ್ಕಾರ ಮನ್ನಣೆಯನ್ನ ಕೊಡಬೇಕು ಅಂತ ಶಾಸಕ ಯುಟಿ ಖಾದರ್ ಅವರು ಹೇಳಿರುವಂತದ್ದು. ಒಮ್ಮೆ ಪರೀಕ್ಷೆ ಇದೆ, ಇನ್ನೊಮ್ಮೆ ಪರೀಕ್ಷೆ ಇಲ್ಲ ಅಂತ ಹೇಳಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಪರೀಕ್ಷೆ ಬಗ್ಗೆ ತೀರ್ಮಾನ ಮಾಡಿ ಆನ್ಲೈನ್ ಶಿಕ್ಷಣ ಬಗ್ಗೆ ಮಾತನಾಡಲಿ, ನಿಗದಿತ ಪರೀಕ್ಷೆಗಳನ್ನ ಸೂಕ್ತ ವ್ಯವಸ್ಥೆ ಮಾಡಿ ಮುಗಿಸಿ, ಆನ್ಲೈನ್ ಶಿಕ್ಷಣದ ಬಗ್ಗೆ ಸರ್ಕಾರ ಸರಿಯಾದ ತೀರ್ಮಾನವನ್ನ ಕೈಗೊಳ್ಳಲಿ ಅಂತ ಶಾಸಕ ಯುಟಿ ಖಾದರ್ ಅವರು ಹೇಳಿರುವಂತದ್ದು. ಮೊಬೈಲ್ ವ್ಯವಸ್ಥೆ ಇಲ್ಲದ ವಿದ್ಯಾರ್ಥಿಗಳು ಹೇಗೆ ಶಿಕ್ಷಣ ಪಡಿಬೇಕು, ಆನ್ಲೈನ್ ಕಡ್ಡಾಯ ಮಾಡಿದ್ರೆ ಬಡ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗಬಹುದು ಅಂತ ಮಂಗಳೂರಿನಲ್ಲಿ ಮಾಜಿ ಸಚಿವರಾದಂತಹ ಯುಟಿ ಖಾದರ್ ಅವರು ಪ್ರಶ್ನಿಸಿರುವಂತದ್ದು.